ಕಟೀಲು ಶ್ರೀ ಗೋಪಾಲಕೃಷ್ಣ ಆಸರಣ ಸಂಸ್ಮರಣೆ ಮಂಗಳೂರಿನ ಕದ್ರಿಯ ಆಸರಣ ಅಭಿಮಾನಿ ಬಳಗದ ವತಿಯಿಂದ ಕಟೀಲಿನ ಗೋಪಾಲಕೃಷ್ಣ ಆಸರಣ ಸಭಾಭವನದಲ್ಲಿ ಆಸರಣ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು. ಅಧ್ಯಕ್ಷತೆಯನ್ನ ಆರ್ಎಸ್ಎಸ್ ನಾಯಕ ಪ್ರಕಾಶ್ ಪಿಎಸ್ ವಹಿಸಿದ್ರು. ಕಟೀಲು ಲಕ್ಷ್ಮೀನಾರಾಯಣ ಆಸರಣರು ಸ್ವಾಗತಿಸಿದ್ರು. ಶಾರದಾ ವಿದ್ಯಾಲಯದ ಅಧ್ಯಕ್ಷ ಎಂಬಿ ಪುರಾಣಿಕ್ ಗೋಪಾಲಕೃಷ್ಣ ಆಸರಣ ಸಂಸ್ಮರಣೆಯನ್ನ ಮಾಡಿದ್ರು. ಗೋಪಾಲಕೃಷ್ಣ ಆಸರಣ ಅಭಿಮಾನಿ ಬಳಗ ಕದ್ರಿ ಇವರ ವತಿಯಿಂದ ಕಟೀಲು ಮೇಳದ ಕಲಾವಿದ ಲಕ್ಷ್ಮಣ್ ಕೋಟ್ಯಾನ್ ಪೆರಾರ ಇವರಿಗೆ ಗೋಪಾಲಕೃಷ್ಣ ಆಸರಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹಾರಿಪಾದೆ ಕೊಯ್ಕುಡೆ ಶ್ರೀ ಲಕ್ಷ್ಮೀ ಶ್ರೀನಿವಾಸ ಮಠದ ಕೆಜಿ ವೆಂಕಟೇಶ್ ರಾವ್ ಹಾಗೂ ರತ್ನಾವತಿ ವೆಂಕಟೇಶ್ ಉಪಸ್ಥಿತಿಯಲ್ಲಿ ಮುಕ್ತೇಸರ ಪ್ರಶಸ್ತಿ, ಮಧೂರು ಕ್ಷೇತ್ರದ ಅರ್ಚಕ ವೇಕೃಷ್ಣ ಉಪಾಧ್ಯಾಯ ದಂಪತಿಗೆ ಅರ್ಚಕ ಪ್ರಶಸ್ತಿ, ಡಾಕ್ಟರ್ ಪದ್ಮನಾಭ ಭಟ್, ನಾಟಿ ವೈದ್ಯ ಶ್ರೀನಿವಾಸ್ ಪೂಜಾರಿ ಮತ್ತು ಡಾಕ್ಟರ್ ಭಾಸ್ಕರಾನಂದ ಕುಮಾರ್ ಇವರಿಗೆ ವಿಶೇಷ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಎಂಆರ್ಪಿಎಲ್ ಡಿಜಿಎಂ ಆರ್ಕೆ ರಾವ್, ಎಸ್ಎಲ್ ಶೆಟ್ ಸಂಸ್ಥೆಯ ರವೀಂದ್ರ ಶೆಟ್, ಕಟೀಲು ಯಕ್ಷಗಾನ ಮೇಳದ ಸಂಚಾಲಕ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿ, ಮೂಡುಬಿದ್ರಿಯ ಶ್ರೀಪತಿ ಭಟ್, ಯುಗ ಪುರುಷದ ಭುವನಾಭಿರಾಮ ಉಡುಪ, ಹರಿಕೃಷ್ಣ ಪುನರೂರು, ಪ್ರದೀಪ್ ಕುಮಾರ್ ಕಲ್ಕೂರ, ಪಟೇಲ್ ವಾಸುದೇವರಾವ್, ಕದ್ರಿ ನವನೀತ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಒಬ್ಬರ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡಬಹುದು. ಆದರೆ ಗೋಪಾಲಕೃಷ್ಣ ಆಸರಣರು ತನ್ನಿಂದ ಸಾಧ್ಯವಾದಂತಹ ಎಲ್ಲ ವ್ಯಕ್ತಿಯ ಸಮಸ್ಯೆಗೂ ಕೂಡ ಪರಿಹಾರ ಕೊಡಲಿಕ್ಕೆ ಅವರಿಗೆ ತಾಕತ್ತಿತ್ತು. ಇನ್ನೊಂದು ವಿಚಾರ ನಾನು ಆವತ್ತು ಕಂಡುಕೊಂಡದ್ದು, ಇಲ್ಲಿ ಒಬ್ಬರು ಆಸರಣ ಮನೆತನದವರು, ಇನ್ನೊಬ್ಬರು ಬಂಟ ಕುಟುಂಬದವರು ಒಟ್ಟಾಗಿ ವ್ಯವಸ್ಥೆ ಮಾಡತಕ್ಕಂಥದ್ದು. ಶ್ರೀಧರ ಶೆಟ್ಟರು ಅಂತ ಇದ್ದರು. ಆಗ ಗೋಪಾಲಕೃಷ್ಣ ಆಸರಣರಿಗೂ ಮತ್ತು ಆಡಳಿತ ಮುಖ್ಯ ಶ್ರೀಧರ ಶೆಟ್ಟರಿಗೂ ಕೂಡ ಅತ್ಯಂತ ಅವಿನಾಭಾವ ಒಂದು ಸಂಬಂಧ, ಪ್ರೀತಿ, ವಿಶ್ವಾಸ ಯಾವುದರಲ್ಲಿಯೂ ಕೂಡ ಅಭಿಪ್ರಾಯ ವ್ಯತ್ಯಾಸ ಇಲ್ಲದೆ ಈ ಕ್ಷೇತ್ರ ಇಷ್ಟು ಅಭಿವೃದ್ಧಿ ಆಗಲಿಕ್ಕೆ ಗೋಪಾಲಕೃಷ್ಣ ಆಸರಣರಿಗೆ ಬೆನ್ನು ಕೊಟ್ಟು ಸಹಕಾರ ಮಾಡಿದಂಥವರು ಆಡಳಿತ ಮುತ್ತೇಶ್ವರಿಯವರು. ಅದರ ಜೊತೆಗೆ ಇವರ ಕಳಕಳಿ, ಸಾಮಾಜಿಕ ಕಳಕಳಿ. ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಬಂದದ್ದು ಕಡಿಮೆ, ಆದರೆ ಅತ್ಯಂತ ಹೆಚ್ಚು ಜನರ ಒಡನಾಟ, ಪ್ರೀತಿಯ ಸಾಂತ್ವನದ ಮಾತುಗಳು ಅವರಿಂದ ಲಭಿಸ್ತಾ ಇತ್ತು ಅಂತ ಹೇಳೋದನ್ನು ಕೇಳಿದ್ದೇನೆ. ಒಬ್ಬ ವ್ಯಕ್ತಿಯಿಂದ ಇದನ್ನೆಲ್ಲ ಮಾಡಲಿಕ್ಕೆ ಹೇಗೆ ಸಾಧ್ಯ? ಒಂದು ದೇವಸ್ಥಾನದ ಪ್ರಮುಖ ಅರ್ಚಕರಾಗಿ ಸಾವಿರಾರು ಜನ ಭಕ್ತರಿಗೆ ಅವರ ಕಷ್ಟವನ್ನು ಕೇಳಿಕೊಳ್ಳುವ ಒಂದು ಶಕ್ತಿಯಾಗಿ ಇದ್ದಾಗ ಇಷ್ಟು ಜನಪ್ರಿಯತೆಯಾಗಿ ಅವರಿಗೆ ಹೇಗೆ ಬರಲಿಕ್ಕೆ ಸಾಧ್ಯ ಆಯಿತು? ಇವತ್ತಿನ ದಿನ ಪ್ರಾಮಾಣಿಕತೆ ಮತ್ತು ಕಷ್ಟಪಡುವಂಥ ಒಂದು ಶ್ರಮ ಪಡುವಂಥ ಒಂದು ಸ್ವಭಾವ, ಇದೆರಡು ಇದ್ದವನನ್ನು ಸಮಾಜ ಗುರುತಿಸ್ತದೆ. ಇವತ್ತು ಅವರು ಗತಿಸಿ ಇಷ್ಟು ವರ್ಷಗಳ ನಂತರವೂ ಅವರನ್ನು ನೆನಪು ಮಾಡಿಕೊಳ್ತೇವೆ ಅಂತ ಹೇಳಿ ಆದರೆ ಅವರಲ್ಲಿ ಅತ್ಯಂತ ದೊಡ್ಡ ಶಕ್ತಿ ಇತ್ತು ಮತ್ತು ಜನಸಮೂಹ ಅವರಿಂದ ಅತ್ಯಂತ ಹೆಚ್ಚು ಒಳ್ಳೆಯದನ್ನು ಪಡ್ಕೊಂಡಿತ್ತು ಎನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಹೇಳಿಕೊಳ್ಳಬಹುದೆಂದು ಹಾಗೆ ಅವಕಾಶವನ್ನು ಕೊಟ್ಟೆ, ಆದರೆ ನಮ್ಮ ಈ ಸಭೆಯಲ್ಲಿ ಯಾರಿಗೂ ಎಂತಹ ಕಷ್ಟಗಳು ಬಾಧಿಸಿದ್ದಿಲ್ಲ. ಮೃತ್ಯು ಮಾಲಿನಿ ಚಾರು ಚರಿತೆಯ ಅರಿಯದ ಶಶಿಹಾಸ ಬೀರುತಿಗ. ಕೇಳುವುದೇನು? ಮಣಿಕರನ್ನು ಬಿಟ್ಟು ಕೊಡಬೇಕು ಎನ್ನುವ ಹಾಗೆ ನಾನು ಅವನನ್ನು ತಂದಿರಿಸಿದ್ದು ಯಾಕೆ ಬೇಕಾಗಿ? ನಿನಗೆ ಮದುವೆ ಮಾಡುವುದಕ್ಕೆ ಬೇಕಾಗಿ. ಈಗ ಅವನನ್ನು ಬಿಟ್ಟು ಅಮ್ಮ ಹಾಗಾದ್ರೆ ಒಂದು ಬಿಟ್ಟು ಹೋಗಿದ್ದಾರೆ ಅವರು. ಯಾವುದು?